ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಧ್ಯಾ ಶೆಣೈ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ಮೆಕ್ವಿನ್ ಸೋಲಾರ್ ಪಂಪ್ಸ್ ಅಂತ ಹೇಳುವ ಒಂದು ಸಂಸ್ಥೆ ಬಗ್ಗೆ ನಾನು ತಿಳಿಸ್ಕೊಡ್ಲಿಕ್ಕಿದ್ದೀನಿ. 2017ರಲ್ಲಿ ಪ್ರಾರಂಭವಾಗಿರುವಂತಹ ಈ ಒಂದು ಸಂಸ್ಥೆ ಸೋಲಾರ್ ಪಂಪ್ಸ್ಗಳು ಹಾಗೂ ಮೋಟರ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಸೊ ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ವಿದೌಟ್ ಎಲೆಕ್ಟ್ರಿಸಿಟಿ ಪಂಪನ್ನು ವರ್ಕ್ ಆಗುವಂತಹ ಒಂದು ಯಂತ್ರಗಳನ್ನು ತಯಾರಿಸುವಂತಹ ಒಂದು ಸಂಸ್ಥೆ ಅಂತಲೇ ಹೇಳ್ಬೋದು. ಇನ್ ಟೋಟಲ್ ಇಡೀ ನಮ್ಮ ಇಂಡಿಯಾದಲ್ಲಿ 15,000ಕ್ಕಿಂತ ಜಾಸ್ತಿ ನಮ್ಮ ಕೃಷಿಕರಿಗೆ ಉಪಯೋಗ ಆಗಿರುವಂತಹ ಸೆಟಪ್ ಮಾಡಿರುವಂತಹ ಒಂದು ಯಂತ್ರಗಳು ನಮ್ಮ ಕರ್ನಾಟಕದಲ್ಲಿ 1,500 ನಮ್ಮ ಕೃಷಿಕರಿಗೆ ಉಪಯೋಗ ಆಗಿರುವಂತದ್ದು ಅಥವಾ ಸೆಟಪ್ ಮಾಡಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಮೆಕ್ವಿನ್ ಸೋಲಾರ್ ಪಂಪ್ಸ್. ಸೊ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಗೆ ನಾವು ಈ ಒಂದು ಸೆಟಪ್ ಹೇಗೆ ಮಾಡ್ತಾರೆ, ಅದೇ ರೀತಿ ಇದ್ರ ಒಂದು ಕಂಪನಿ ಹೆಂಗ್ ಶುರುವಾಯಿತು, ಪ್ರಾರಂಭವಾಯಿತು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ. ಮೊದಲನೇದಾಗಿ ಈ ಒಂದು ಕಂಪನಿಯ ಈ ಒಂದು ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಕುಮಾರ್ ಅವರು ಇದ್ರ ಬಗ್ಗೆ ಈ ಒಂದು ಕಂಪನಿ ಬಗ್ಗೆ ಮಾತಾಡ್ತಾರೆ. ನೋಡ್ಕೊಂಡು ಬರೋಣ ಬನ್ನಿ. ನಾವೀಗ ಮೆಕ್ವಿನ್ ಕಂಪ್ನಿಯಲ್ಲಿದ್ದೀವಿ. ಇಡೀ ಸೌತ್ ಇಂಡಿಯಾದಲ್ಲಿ ನಮ್ಮದೇ ಒಂದೇ ಒಂದು ಕಂಪ್ನಿ ಇರೋದು ಸೋಲಾರ್ ಪಂಪ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ, ಡೆಡಿಕೇಟೆಡ್ಲಿ ಸೋಲಾರ್ ಪಂಪ್ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪ್ನಿ. ನಿಮಗೆ ಇದರಲ್ಲಿ 1 HP ಇಂದ 50 HP ವರೆಗೂ ಎಲ್ಲ ಥರದ ಸಮ್ಮರ್ಸಿಬಲ್ ಪಂಪ್ಸು, ಸೋಲಾರ್ ವೈಂಡಿಂಗ್, ಸೋಲಾರ್ ಇದರಲ್ಲಿ ಸಿಗುತ್ತೆ. 1 ರಿಂದ 10 HP ವರೆಗೂ ಸೋಲಾರ್ ಸಮ್ಮರ್ಸಿಬಲ್ ಪಂಪ್ನ ನಾವು DC ಟೆಕ್ನಾಲಜಿಯಲ್ಲಿ ಮಾಡ್ತೀವಿ. ಎಫಿಷಿಯನ್ಸಿ ಬಂದ್ಬಿಟ್ಟು ಅರೌಂಡ್ 10 ರಿಂದ 15% ಎಕ್ಸ್ಟ್ರಾ ಇರುತ್ತೆ ಕಂಪೇರ್ಡ್ ಟು ಅದರ್ ಪಂಪ್ಸು. ಕಂಪ್ಲೀಟ್ ಪ್ರಾಡಕ್ಟ್ನ ಇನ್ಹೌಸ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಇಟ್ ಈಸ್ ಮೇಡ್ ಟು ಕಸ್ಟಮರ್. ಅಂದರೆ ಕಸ್ಟಮರ್ನ ಸರ್ವೆ ಮಾಡಿ ಅದು ಬೇಕಾಗಿರೋ ಪ್ರಾಡಕ್ಟ್ನ ಇಲ್ಲೇ ಬಿಲ್ಡ್ ಮಾಡ್ತೀವಿ. ನಿಮಗೀಗ ನನ್ನ ಟೀಮ್ ಅವರು ಒಂದೊಂದೇ ಡಿಪಾರ್ಟ್ಮೆಂಟ್ನ ತೋರಿಸ್ತಾರೆ, ಒಂದೊಂದೇ ಪ್ರೋಸೆಸ್ನ ತೋರಿಸ್ತಾರೆ. ನಿಮಗೆ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಅಪ್ಪಯ್ಯ, ಅಣ್ಣಯ್ಯ ಫೋನ್ ಮಾಡೋನೆ ತಕ್ಕ. ವರ್ಷದಾಗೆ 4ನೇದಪ್ಪ ಕಣ್ಮಗ ಈ ಆಳ್ ಮೋಟರ್ ಸುಟ್ಟೋಯ್ತಾ ಇರೋದು. ಅಪ್ಪ, ಮೆಕ್ವಿನ್ ಸೋಲಾರ್ ಪಂಪ್ ಆರ್ಡರ್ ಮಾಡಿದೀನಿ, ನಿನ್ ಸಮಸ್ಯೆ ತೀರ್ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ಮೆಕ್ವಿನ್ ಸೋಲಾರ್ ಪಂಪ್ ಸೆಟ್ಗಳು. ಮೆಕ್ವಿನ್ ಸೋಲಾರ್ ಪಂಪ್ಸ್ ಈ ಸಂಸ್ಥೆಯ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರುವಂಥದ್ದು ಬೆಂಗಳೂರಿನ ಮಾಗಡಿ ರೋಡಲ್ಲಿ. ಈ ಒಂದು ಮ್ಯಾನುಫ್ಯಾಕ್ಚರ್ ಪ್ರೊಸೆಸ್ 4 ಸ್ಟೆಪ್ ಅಲ್ಲಿ ಆಗುತ್ತೆ. ಸೊ ಆ 4 ಸ್ಟೆಪ್ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೋಟ್ರಲ್ಲಿ ಓವರ್ ಟೆಸ್ಟ್ ಇರುತ್ತೆ, ಲೋಡ್ ಟೆಸ್ಟ್ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಟೆಸ್ಟ್, ಅದಾದಮೇಲೆ ಕಂಟ್ರೋಲ್ ಟೆಸ್ಟ್ ಇರುತ್ತೆ, RMS ಟೆಸ್ಟ್ ಇರುತ್ತೆ. ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಓವರ್ ಟೆಸ್ಟು ಹೇಗೆ ಮಾಡ್ತೀವಿ ಅಂದರೆ, ಮೋಟ್ರ್ ಅಸೆಂಬ್ಲಿ ಆದಮೇಲೆ ಮೋಟ್ರನ್ನ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ 110 ಹರ್ಟ್ಸ್ 3300 RPM ಅಲ್ಲಿ ಮೋಟ್ರ್ ರನ್ ಮಾಡ್ತೀವಿ. ರನ್ ಮಾಡಿದಾಗ ಮೋಟ್ರ್ ಕರೆಂಟು ಲೆಸ್ ದೆನ್ 1.5 amps ಅಂತ ಇರುತ್ತೆ. ಅಂದರೆ ಯಾವುದೇ ವೇರ್ ಇಲ್ಲದೆ ಶಾಫ್ಟ್ ರೊಟೇಟ್ ಆಗ್ತಿದೆ ಅಂತ ಆಗುತ್ತೆ. ಸೊ ಆ ಟೆಸ್ಟ್ ಮಾಡ್ತೀವಿ.
ಈಗ ಮೋಟ್ರು 3300 RPM ಸ್ಪೀಡಲ್ಲಿ ಓಡ್ತಾ ಇದೆ. ಆ ಪಾಯಿಂಟಲ್ಲಿ ಕರೆಂಟು ಬರೀ 0.3 ಆಂಪ್ಸ್ ತೊಗೊತಾ ಇದೆ. ಸೊ ಯಾವುದೇ ಸ್ಟ್ರಗಲ್ ಇಲ್ಲದೆ ಶಾಫ್ಟ್ ರೊಟೇಟ್ ಆಗ್ತಿದೆ ಅಂತ ಅರ್ಥ ಆಗುತ್ತೆ. ಇದಾದಮೇಲೆ ನಾವು ಲೋಡ್ ಟೆಸ್ಟ್ ಮಾಡ್ತೀವಿ. ಲೋಡ್ ಟೆಸ್ಟ್ ಬಂದುಬಿಟ್ಟು ಮೋಟ್ರ್ ಪರ್ಫಾರ್ಮೆನ್ಸ್ ಟೆಸ್ಟು. ಆ ಟೈಮಲ್ಲಿ ಮೋಟ್ರಿಗೆ ಪಂಪ್ ಕಪಲ್ ಮಾಡ್ತೀವಿ ಮತ್ತು ನೀರೊಳಗಡೆ ಬಿಡ್ತೀವಿ. ಬಿಟ್ಬಿಟ್ಟು ಹೇಗೆ ಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಮೋಟ್ರು ಮತ್ತು ಪಂಪನ್ನು ಕಪಲ್ ಆಗುತ್ತೆ. ಕಪಲ್ ಆದಮೇಲೆ ಪ್ಲೇ ಸೆಟ್ ಮಾಡ್ತಾರೆ. ಪ್ಲೇ ಸೆಟ್ ಮಾಡಿದ್ಮೇಲೆ ಲೋಡ್ ಆಗ್ತದೆ. ಸೊ ಮೋಟ್ರ್ ಮತ್ತು ಪಂಪನ್ನ ಕಪಲ್ ಮಾಡಿ ಟೆಸ್ಟಿಂಗ್ ಲೈನಿಗೆ ಬಿಟ್ಟ ಮೇಲೆ ಕಂಟ್ರೋಲರ್ ಇಂದ ಮೋಟ್ರನ್ನ ಆನ್ ಆಫ್ ಮಾಡ್ಬೋದು. ಈ ಕಂಟ್ರೋಲರ್ ಬಂದ್ಬಿಟ್ಟು VFD ಡಿವೈಸ್ ಅಂದ್ಬಿಟ್ಟು ಇದೇನು ಮಾಡುತ್ತೆ, ಸೋಲಾರ್ ಪವರ್ ಜನರೇಟ್ ಆಗುತ್ತಲ್ಲ ಅದನ್ನು ಮೋಟ್ರಿಗೆ ಹೇಗೆ ಬೇಕೋ ಆ ಥರ ವೇರಿಯಬಲ್ ಫ್ರೀಕ್ವೆನ್ಸಿಯಿಂದ ಕೊಡುತ್ತೆ. ಸೊ ಇದಕ್ಕೆ ಈಗ 2 ಕನೆಕ್ಷನ್ ಇರುತ್ತೆ. ಇನ್ಪುಟ್ ಕನೆಕ್ಷನ್ ಇರುತ್ತೆ, ಇನ್ಪುಟ್ ಫಾರ್ಮಿಂದ ಬರೋದು, ಮತ್ತು ಮೋಟ್ರ್ ಹೋಗೋ ಕನೆಕ್ಷನ್ ಇರುತ್ತೆ, ಅದು 3 ಫೇಸ್ ಇರುತ್ತೆ. ಈಗ ಮೋಟ್ರ್ ಪೂರ್ತಿ ಕಪಲ್ ಆಗಿದೆ, ಕನೆಕ್ಷನ್ ಆಗಿದೆ. ಕನೆಕ್ಷನ್ ನಾನು ಮೋಟ್ರ್ ಆನ್ ಮಾಡ್ತಾ ಇದ್ದೀನಿ. ಈಗ ಪಂಪ್ ಸೆಟ್ಟನ್ನು ನಾವು ಲೈನಲ್ಲಿ ಬಿಟ್ಟಿದ್ದೀವಿ, ಅದು ಟೆಸ್ಟಿಂಗ್ ಸೆಟ್ ಅಂತ ಲೈನಲ್ಲಿ ಬಿಟ್ಟಿದ್ದೀವಿ. ಲೈನಿಂದ ಒಂದು ಪ್ರೆಷರ್ ಗೇಜ್ ಇರುತ್ತೆ ಮತ್ತು ಇನ್ನೊಂದು ಫ್ಲೋ ಮೀಟರ್ ಇರುತ್ತೆ. ಪ್ರೆಷರ್ ಗೇಜಲ್ಲಿ ನಾವು ಯಾವ ಲೆವೆಲಲ್ಲಿ, ಈಗ 50 ಮೀಟ್ರಲ್ಲಿ, 100 ಮೀಟ್ರಲ್ಲಿ, 150 ಮೀಟ್ರಲ್ಲಿ ಎಷ್ಟೆಷ್ಟು ನೀರು ಬರುತ್ತೆ ಅನ್ನೋದು ಚೆಕ್ ಮಾಡ್ಬೋದು, ಅದನ್ನು ಹೇಳ್ತೀವಿ. ಸೊ ಈಗ ಪ್ರೆಷರ್ ಗೇಜ್ ಇದೆ, ಈಗ ಇಲ್ಲಿ ತೋರಿಸ್ತಾ ಇದೆ 0 ಬಾರ್ ತೋರಿಸ್ತಾ ಇದೆ. 0 ಬಾರ್ ಇದ್ದಾಗ ಜಸ್ಟ್ ಈಗ ಮೋಟ್ರ್ ಏನು ಮಾಡ್ತಿರುತ್ತೆ, ಪಂಪ್ ಇಂಚ್ ಆಗ್ತಾ ಇರುತ್ತೆ. ಸೊ ಈಗ ನಾನೀಗ 50 ಮೀಟರ್ ನೀರು ಎಷ್ಟು ಬರುತ್ತೆ ಅಂತ ನೋಡಬೇಕು ಅಂದರೆ ಈಗ 5 ಬಾರಿಗೆ ಇಡ್ತೀವಿ. ಸೆಟ್ ಮಾಡಿದರೆ 5 ಬಾರ್ ಇಟ್ಟಾಗ ರೋಡ್ ನೀರು ಫಾರ್ಮುಲಾ ಇದೆ. ಅದರಿಂದ ನಿಮ್ಗೆ ಏನು ಗೊತ್ತಾಗುತ್ತೆ ಅಂದರೆ 50 ಮೀಟ್ರಲ್ಲಿ ನೀರು ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. 5 ಬಾರ್ ಇಟ್ಟು 50 ಮೀಟ್ರ್ ಅಂತ 50 ಮೀಟ್ರ್ ಈಗ ಬೋರಲ್ಲಿ ನೀವು 50 ಮೀಟ್ರ್ ಕೆಳಗಡೆ ನೀವು ಪಂಪ್ ಹಾಕಿದ್ವಿ ಅಂದರೆ ಆ ಪಾಯಿಂಟಲ್ಲಿ ಎಷ್ಟು ನೀರು ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಅದೇ ಥರ ನೀವು ಈಗ 7 ಬಾರ್ ಇರ್ತೀವಿ, 7 ಬಾರ್ ಇಟ್ಟಾಗ 70 ಮೀಟ್ರಲ್ಲಿ ನೀರು ಎಷ್ಟು ಬರುತ್ತೆ ಅಂತ ತೋರಿಸುತ್ತೆ. ಈಗ ನಾವು ಈ ಪಂಪ್ ಬಂದ್ಬಿಟ್ಟು 50 ಮೀಟರ್, ಈಗ 50 ಮೀಟರ್ ಇರ್ತೀವಿ. 50 ಇದ್ದಾಗ ನೀರು ಎಷ್ಟು ಬರ್ತಿದೆ ನಾವು ಈ ಪೈಪ್ ಬಂದ್ಬಿಟ್ಟು 2.5 ಇಂಚ್ ಲೈನು. 2.5 ಇಂಚ್ ಲೈನಲ್ಲಿ ನಿಮಗೆ ನೀರು ಬರ್ತಾ ಇದೆ. ಎಷ್ಟು ನೀರು ಬರ್ತಿದೆ ಅಂತ ನಾವು ಹೇಗೆ ನೋಡ್ತೀವಿ ಅಂದರೆ ಟೆಸ್ಟಿಂಗ್ ಲೈನಲ್ಲಿ ಇರೋ ಫ್ಲೋ ಮೀಟ್ರಿಂದ ನಮಗೆ ಎಷ್ಟು ನೀರು ಬರ್ತಾ ಇದೆ ಅಂತ ತೋರಿಸುತ್ತೆ. ಸೊ ಈಗ ನಿಮಗೆ 8.5 ಮೀಟರ್ ಕ್ಯೂಬ್ ಪರ್ ಅವರ್ ಅಂತ ತೋರಿಸ್ತಾ ಇದೆ. ಇದ್ರ ಪ್ರಕಾರ ನಾವು ರಿಕ್ವೈರ್ಡ್ ಫ್ಲೋ ರೇಟ್ ಬರುತ್ತಾ ಇಲ್ಲೋ ಪಂಪ್ ಸೆಟ್ಟಿಂದ ಅಂತ ಟೆಸ್ಟ್ ಮಾಡ್ತೀವಿ. ಇದು ಬಂದ್ಬಿಟ್ಟು DC ಪವರ್ ಸಪ್ಲೈ ಅಂತಿದೆ. ಸೋಲಾರ್ ಪ್ಯಾನಲಲ್ಲಿ ಯಾವಾಗ ನಾವು ಮೋಟರ್ನ ರನ್ ಮಾಡಿ ಟೆಸ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ DC ಪವರ್ ಸಪ್ಲೈ ಇರುತ್ತೆ. ಇದೇ ಮಾಡುತ್ತೆ ಸಿಮ್ಯುಲೇಟೆಡ್ ಪವರ್ ಸಪ್ಲೈ ಅಂದ್ಬಿಟ್ಟು. ಹೇಗೆ ಪವರ್ ಸಪ್ಲೈ ಕೊಡುತ್ತೋ ಅದೇ ಥರ DC ಪವರ್ ಸೋರ್ಸ್ ಆಗಿ ಕೊಡುತ್ತೆ. ಇದರಿಂದ ನಾವು ಮ್ಯಾಕ್ಸಿಮಮ್ ಮೋಟರ್ ಪರ್ಫಾರ್ಮೆನ್ಸು, ಮಿನಿಮಮ್ ಮೋಟರ್ ಪರ್ಫಾರ್ಮೆನ್ಸು ಎಲ್ಲ ಚೆಕ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಮ್ಮ ಟೆಸ್ಟಿಂಗ್ ಇಂಜಿನಿಯರ್ಸು ಕಂಟ್ರೋಲರ್ನ ಟೆಸ್ಟ್ ಮಾಡ್ತಾರೆ. ಕಂಟ್ರೋಲರ್ ಟೆಸ್ಟ್ ಮಾಡಬೇಕಾದ್ರೆ ಲೋಡು ಕನೆಕ್ಟ್ ಮಾಡ್ತಾರೆ. ಲೋಡು ಕನೆಕ್ಟ್ ಮಾಡಿ ಎಲ್ಲ ಎಕ್ವಿಪ್ಮೆಂಟ್ಸು ಕಂಟ್ರೋಲರಲ್ಲಿ ಇದೆಯಾ, ಈಗ RMS ಕಸ್ಟಮರ್ ಕೇಳಿದ್ರೆ RMS ಇದೆಯಾ, SPD ಇದೆಯಾ, ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆಯಾ, ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ. ಮಾಡಿಬಿಟ್ಟು ಟೆಸ್ಟೆಡ್ ಓಕೆ ಸ್ಟಿಕ್ಕರ್ ಹಾಕ್ತಾರೆ. ಅಪ್ಪಯ್ಯ, ಅಣ್ಣಯ್ಯ ಫೋನ್ ಮಾಡೋನೆ ತಕ್ಕೋ. ವರ್ಷದಾಗೆ 4ನೇದಪ್ಪ ಕಣ್ಮಗ ಈ ಆಳ್ ಮೋಟ್ರ್ ಸುಟ್ಟೋಯ್ತಾ ಇರೋದು. ಅಪ್ಪ, ಮೆಕ್ವಿನ್ ಸೋಲಾರ್ ಪಂಪ್ ಆರ್ಡರ್ ಮಾಡಿದೀನಿ, ನಿನ್ ಸಮಸ್ಯೆ ತೀರ್ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ಮೆಕ್ವಿನ್ ಸೋಲಾರ್ ಪಂಪ್ ಸೆಟ್ಗಳು. ನೋಡಿದ್ರಲ್ವಾ ವೀಕ್ಷಕರೇ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿ. ಸೌತ್ ಇಂಡಿಯಾದಲ್ಲಿ ಒಂದೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಇರುವಂಥದ್ದು. ಇವತ್ತು ನಾವು ಬಂದಿರುವಂತಹ ಪ್ಲೇಸ್ ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಕೃಷಿಕರು, ಉಡುಪಿ ಡಿಸ್ಟ್ರಿಕ್ಟ್ನ ಕಾಪು ತಾಲೂಕಿನ ಒಬ್ರು ಕೃಷಿಕರಿದ್ದಾರೆ, ಸುಜನ್ ಅಂತ ಹೇಳಿ. ಅವರು ಈ ಒಂದು ಸೋಲಾರ್ ಪಂಪ್ನ ಅವರ ಒಂದು ಏನು ಫಾರ್ಮ್ ಅಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ಅದನ್ನ ನೋಡ್ಕೊಂಡು ಬರೋಣ, ಅವ್ರ ಹತ್ರ ರಿವ್ಯೂಸ್ ಅನ್ನ ಕೇಳೋಣ.
ನಮ್ಮ ಜೊತೆ ಸುಜಿನ್ ಅವರಿದ್ದಾರೆ, ಹ್ಯಾಪಿ ಕಸ್ಟಮರ್ ಆಫ್ ಮೆಕ್ವಿನ್ ಸೋಲಾರ್ ಪಂಪ್ಸ್. ಸೊ ಮೊದಲೇದಾಗಿ ಸರ್, ಕೃಷಿಕರು ಅಂತ ಹೇಳಿದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಸೊ ಹಾಗಿರುವಾಗ ಕೃಷಿಯನ್ನ ನೀವು ಹೇಗೆ ಆಯ್ಕೆ ಮಾಡಿದ್ರಿ? ನಾನು ನನ್ನ ತಂದೆ ತಾಯಿಗಳು ಇದು 25 ವರ್ಷದಿಂದ ಈ ಕೃಷಿಯಲ್ಲಿ ಇದ್ದಾರೆ. ಹಾಗಾಗಿ ನಾನು ಕೂಡ ಇದೇ ಫೀಲ್ಡ್ಗೆ ಬಂದುಬಿಟ್ಟಿದ್ದೇನೆ. ಅಂದರೆ ಈಗ ನಾನು ಒಂದು ಕಮ್ಮಿ ಅಂದರೆ ಒಂದು 10 ವರ್ಷದಿಂದ ಈ ಕೆಲಸದಲ್ಲಿ ಇದ್ದೇನೆ. ಅದರಿಂದಾಗಿ ನಮಗೆ ವಂಶಗಳಿಂದ ಬಂದಾಗಿದೆ. ಓಕೆ, ಅದೇ ರೀತಿ ಇಂಥ ಒಂದು ಹೊಸ ಯಂತ್ರಗಳೆಲ್ಲ ಬರ್ತಾ ಇದೆ. ಸೊ ಇದರಿಂದಾಗಿ ಇನ್ನೂ ಕೂಡ ಇವಾಗ ಯಂಗ್ ಜನ್ರೇಷನ್ಗೆ ಫಾರ್ಮಿಂಗ್ ಬಗ್ಗೆ ಇನ್ನೂ ಆಸಕ್ತಿ ಹೆಚ್ಚೇ ಆಗ್ತಿದೆ. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, 6 ತಿಂಗಳಾಯಿತು ನೀವು ಈ ಒಂದು ಸೋಲಾರ್ ಪಂಪ್ಸ್ಗಳನ್ನು ಇನ್ಸ್ಟಾಲ್ ಮಾಡಿ. ಸೊ ಹಿಂಗಾಗ್ತಾ ಇದೆ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್, ಪರ್ಫಾರ್ಮೆನ್ಸ್ ಹೆಂಗಿದೆ? ನನ್ನ ಪ್ರಕಾರ ಈ ಕಂಪನಿಯಿಂದ ನನಗೆ ತುಂಬ ಉಪಯೋಗ ಆಗಿದೆ. ಯಾಕಂದರೆ ಹೇಳಿದರೆ ಈ ಪವರ್ ಸಪ್ಲೈಯಿಂದಾಗಿ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಒಂದನೇದಾಗಿ. ಮತ್ತೊಂದು ಯಾವಾಗ ನೋಡಿದ್ರು ಪಂಪಿನ ಕರೆಂಟಿನಿಂದಾಗಿ ಯಾವಾಗಲೂ ಪಂಪ್ ಹೋಗುವಂಥದ್ದು ಅದೆಲ್ಲ ಆಗ್ತಾ ಉಂಟು. ಅದರಾಗಿ ಅದೊಂದು ಸ್ವಲ್ಪ ಬೆನಿಫಿಟ್ ಆಗಿದೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಇದರ ವಿಷಯದಲ್ಲಿ ನೋಡೋದಾದರೆ ಈ ಕಂಪನಿ ಒಳ್ಳೆಯ ಉಂಟು. ಸೂಪರ್. ಸೊ ನೀವು ಫಾರ್ಮಿಂಗ್ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳಿದ್ರಿ? ನಾನೊಂದು ಕಮ್ಮಿ ಅಂದ್ರೆ 10 ವರ್ಷದಿಂದ ಇದ್ದೇನೆ. ಓಕೆ, 10 ವರ್ಷದಿಂದ ನೀವು ಫಾರ್ಮಿಂಗ್ ಅಲ್ಲಿದ್ದೀರಿ. 6 ಮಂತ್ಸ್ ಇಂದ ನೀವು ನಮ್ಮ ಮೆಕ್ವಿನ್ ಸೋಲಾರ್ ಪಂಪ್ಸ್ ಒಟ್ಟಿಗೆ ನಿಮ್ಮ ಒಂದು ಕೃಷಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ಸೊ 10 ವರ್ಷದಿಂದ 6 ತಿಂಗಳು ಹೆಂಗ್ ಡಿಫ್ರೆನ್ಸ್ ಇದೆ ಸರ್? 10 ವರ್ಷ ನೀವು ಕಂಟಿನ್ಯೂಸ್ ಆಗಿ ಏನು ಬೇರೆ ಪ್ರೊಸೀಜರ್ ಅಲ್ಲಿ ಕೃಷಿ ಮಾಡ್ತಾ ಇದ್ರಿ, ಇವಾಗ 6 ತಿಂಗಳಲ್ಲಿ ಎಲ್ಲ ಡಿಫ್ರೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಸೂರ್ಯನ ಒಂದು ಕಿರಣದಿಂದ ಒಂದು ಪಂಪ್ ವರ್ಕ್ ಆಗುವಂಥದ್ದು, ಚಾಲಾಗುವಂಥದ್ದು. ಸೊ ಹೆಂಗ್ ಡಿಫ್ರೆನ್ಸ್ ಆಗ್ತಾ ಇದೆ ಸರ್ ನಿಮ್ಗೆ? ಇದು ಒಂದು ಲೆಕ್ಕದಲ್ಲಿ ನೋಡೋದಾದ್ರೆ ನಮ್ಗೆ ಪವರ್ ಸಪ್ಲೈ ತುಂಬಾ ಪ್ರಾಬ್ಲಮ್. ಅದೊಂದು ಹೇಳ್ಬೇಕಂದ್ರೆ ಎಲ್ಲ ಕಡೆಯೂ ಈಗ ಜನವರಿ ತಿಂಗಳ ನಂತರ ಹೇಳುದೇ ಬೇಡ, ಕರೆಂಟಿನ ಇದಾಗಿ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು. ಹಾಗಾಗಿ ಈಗ ಅದರ ವಿಷಯದಿಂದ ನೋಡೋದಾದ್ರೆ ಇದು ಬೆಳಿಗ್ಗೆಯಿಂದ ಸಂಜೆ ತನಕ ಪ್ರಾಬ್ಲಮ್ ಇಲ್ಲ. ಅಪ್ಪಯ್ಯ, ಅಣ್ಣಯ್ಯ ಫೋನ್ ಮಾಡೋನೆ, ತಕ್ಕೋ. ವರ್ಷದಾಗೆ 4ನೇದಪ್ಪ ಕಣ್ಮಗ ಈ ಆಳ್ ಮೋಟ್ರ್ ಸುಟ್ಟೋಯ್ತಾ ಇರೋದು. ಅಪ್ಪ, ಮೆಕ್ವಿನ್ ಸೋಲಾರ್ ಪಂಪ್ ಆರ್ಡರ್ ಮಾಡಿದೀನಿ, ನಿನ್ ಸಮಸ್ಯೆ ತೀರ್ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ಮೆಕ್ವಿನ್ ಸೋಲಾರ್ ಪಂಪ್ ಸೆಟ್ಗಳು. ಅದೇ ರೀತಿ ಇವಾಗ ನೀವು ಹೇಳಿದ್ರಿ ಈ ಒಂದು ಪಂಪ್ಸ್ಗಳಿಂದ ನಿಮಗೆ ತುಂಬಾನೇ ಉಪಯೋಗ ಆಗ್ತಾ ಇದೆ. ಇಲೆಕ್ಟ್ರಿಸಿಟಿ ತುಂಬಾನೇ ಒಂದು ಪ್ರಾಬ್ಲಮ್, ಜೊತೆಯಲ್ಲಿ ಒಂದು ಎಕ್ಸ್ಪೆನ್ಸ್ ಕೂಡ, ಒಂದು ಖರ್ಚು ಕೂಡ ಇರುತ್ತೆ. ಪವರ್ ಸಪ್ಲೈದು ಮತ್ತೆ ಅದ್ರದ್ದು ಕರೆಂಟ್ ಇಲ್ಲ ಅಂತ ಹೇಳಿ ತೊಂದರೆ ಎಲ್ಲ ಇರುತ್ತೆ. ಬಟ್ ಇದರಲ್ಲಿ ಏನು ಆ ಥರದ್ದೊಂದು ಆತಂಕ ಇಲ್ಲ, ಯೋಚನೆ ಇಲ್ಲ. ಆದರೆ ನಮ್ಮ ವೀಕ್ಷಕರಿಗೊಂದು ಪ್ರಶ್ನೆ ಇರ್ಬೋದು, ಒಂದು ಕ್ಲೌಡಿ ಆಗಿದ್ದಾಗ, ಮೋಡವಾಗಿದ್ದಾಗ ಆ ಟೈಮಲ್ಲಿ ಈ ಒಂದು ಸೋಲಾರ್ ಪಂಪ್ ಹೇಗೆ ಯೂಸ್ ಆಗುತ್ತೆ ಅಂತ? ಆ ಮಟ್ಟಿಗೆ ನೋಡೋದಾದ್ರೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಆದರೆ ಹೇಳೋದಾದ್ರೆ ಸ್ವಲ್ಪ ಅಂದರೆ ಉಳಿದ ದಿವಸದಲ್ಲಿ ಆಗುವ ಹಾಗೆ ಬರುವುದಿಲ್ಲ ಕರೆಂಟ್, ನೀರದು. ಆದರೆ ನಾರ್ಮಲ್ ಆಗಿ ಪಂಪ್ ರನ್ ಆಗ್ತಾ ಉಂಟು, ಏನು ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೊ HP ಮೋಟರ್ ಯಾವ್ದು ಸರ್, ಮತ್ತೆ ಎಷ್ಟು ಡೆಪ್ತ್ ಇದೆ? ನಮ್ಮ ಇದು ಬಾವಿ ನೋಡೋದಾದ್ರೆ ಒಂದು 20 ಅಡಿ ಆಳ ಉಂಟು. ನಮ್ದು ಮೋಟರ್ ಬಂದು 3 HP ಮೋಟರ್. ಔಟ್ಪುಟ್ ಅಲ್ಲಿ 2.5 ಇಂಚು ನೀರು ಬಿಡ್ತಾ ಉಂಟು. ಹಾಗಾಗಿ ನಮ್ಮ ಈ ಮಟ್ಟಿಗೆ ನೋಡೋದಾದ್ರೆ ನಮಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ಒಳ್ಳೆ ಉಂಟು ಅಂತ. ಜೊತೆಯಲ್ಲಿ ಇವಾಗ ಉಡುಪಿ ಜಿಲ್ಲೆಯಲ್ಲೇ ಮೊದಲು ನೀವು ಈ ಒಂದು ಸೋಲಾರ್ ಪಂಪ್ಗಳನ್ನು ಇನ್ಸ್ಟಾಲ್ ಮಾಡಿರುವಂಥದ್ದು. ಸೊ ಹೇಗೆ ಅನಿಸ್ತಾ ಇದೆ ನಿಮಗೆ? ಈ ಒಂದು ಕಂಪನಿ ಬಗ್ಗೆ ಮಾಹಿತಿ ಹೇಗೆ ತಿಳಿಯಿತು ಅಂತ? ನಾನು ಇದು ನೋಡಬೇಕಾದ್ರೆ ನಮಗೆ ಯೂಟ್ಯೂಬ್ ಇಂದ ಮೂಲಕ ನಾವು ಸರ್ಚ್ ಮಾಡುವಾಗ ನಮಗೆ ಸಿಕ್ತು ಈ ವಿಷಯದಲ್ಲಿ. ಮತ್ತೆ ಉತ್ತರ ಕರ್ನಾಟಕ, ಉತ್ತರ ಭಾರತದಿಂದ ತುಂಬಾ ಜನರು ಈ ಸೋಲಾರ್ ಕಂಪನಿಯ ವಿಷಯದಲ್ಲಿ ತುಂಬಾ ಜನರಲ್ಲಿ ನಾನು ಯೂಟ್ಯೂಬ್ ಅಲ್ಲಿ ನೋಡಿದೆ. ಆ ವಿಷಯವಾಗಿ ತಿಳ್ಕೊಂಡು ನಾವು ಈ ಕಂಪನಿ ಮೂಲಕ ಸಂಪರ್ಕಿಸಿದಾಗ ಅವರು ಹೀಗೆ ಇನ್ಸ್ಟಾಲ್ ಮಾಡ್ಲಿಕ್ಕೆ ಒಪ್ಪಿದ್ದಾರೆ. ಒಪ್ಪಿ ಈಗ 6 ತಿಂಗಳು ಮಾಡಿದ್ದೇವೆ. ಇದರ 6 ತಿಂಗಳಲ್ಲಿ ನಮಗೆ ಒಳ್ಳೆಯ ಉತ್ತರ ಬಂದಿದೆ. ಈಗ ಇವಾಗ ನೀವಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ, ಮತ್ತೆ ಈ ಒಂದು ಕಂಪ್ನಿ ಇರುವಂಥದ್ದು ಬೆಂಗಳೂರಲ್ಲಿ. ಏನಾದರೂ ಪ್ರಾಬ್ಲಮ್ ಆಯಿತು, ಏನಾದರೂ ಇಲ್ಲಿ ಇನ್ಸ್ಟಾಲೇಷನಲ್ಲಿ ಏನಾದರೂ ಇಶ್ಯೂಸ್ ಬಂತು ಅಂತ ಹೇಳಿದ್ರೆ ಹೇಗಿರುತ್ತೆ ಸರ್? ಆ ಪ್ರಾಬ್ಲಮ್ ಹೇಗೆ ರಿಸಾಲ್ವ್ ಆಗುತ್ತೆ ಅಂತ? ನಾವು ಅಂಥದ್ದು ಏನೋ ಇಷ್ಟ ತನಕ ನಮಗೆ ಯಾವುದೇ ರೀತಿಯ ತೊಂದರೆಗಳು ಆಗಲಿಲ್ಲ.
ಬಟ್ ಏನಾದ್ರೂ ಅಂತ ಪ್ರಾಬ್ಲಮ್ ಇದ್ರೆ ನಾವು ಕಂಪನಿ ಮೂಲಕ ನಾವು ಒಂದು ಕಾಂಟ್ಯಾಕ್ಟ್ ಮಾಡ್ತೀವಿ. ಮಾಡಿದಾಗ ಅವರು ಅದಕ್ಕೆ ಏನಾದರೂ ನಮ್ಗೆ ಏನಾದರೂ ಸೊಲ್ಯೂಷನ್ ಬೇಕಾದ್ರೆ ಅಲ್ಲಿಂದಲೇ ನಮಗೆ ಒಂದು ಏನಾದರೂ ಪ್ರಾಬ್ಲಮ್ ಇದ್ರೆ ಅಲ್ಲಿಂದಲೇ ನಮಗೆ ಸಾಫ್ಟ್ವೇರ್ ಮೂಲಕ. ಮತ್ತೊಂದು ಇನ್ನೊಂದು ವಿಷಯ ಏನಂದ್ರೆ ಅಂತ ಏನಾದರೂ ಎಮರ್ಜೆನ್ಸಿ ಆಗಿದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವರು ಕಾಲ್ ಮಾಡಿದ ಕೂಡಲೇ ಅವರಿಂದ ಯಾವ ಸರ್ವಿಸ್ ಏಜೆಂಟ್ ಅನ್ನು ಕಳಿಸಿಕೊಡ್ತಾರೆ. ಜೊತೆಯಲ್ಲಿ ಬೆಂಗಳೂರಲ್ಲಿ ಅವರ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅಲ್ಲಿ ಒಂದು ಸಾಫ್ಟ್ವೇರ್ ಇದೆಯಂತೆ. ಸೊ ಆ ಸಾಫ್ಟ್ವೇರ್ ಮೂಲಕ ಎಲ್ಲಾನು ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ರಿಸಾಲ್ವ್ ಅವರು ಅಲ್ಲಿಂದಲೇ ಮಾಡ್ತಾರೆ. ಸೊ ಹಾಗಾಗಿ ಏನು ನಮಗೆ ತೊಂದರೆ ಇಲ್ಲ, ಏನು ನಮಗೆ ಒಂದು ಆತಂಕ ಅಂತ ಇಲ್ಲ. ಏನು ಒಬ್ರು ಯಾರಾದ್ರೂ ಬಂದು ವಾಪಸ್ ಕರೆಕ್ಟ್ ಮಾಡಬೇಕು ಏನಿಲ್ಲ, ಅವ್ರು ಅಲ್ಲಿಂದಲೇ ಕರೆಕ್ಟ್ ಎಲ್ಲ ಪ್ರಾಪರ್ ಆಗಿ ಪ್ರಾಬ್ಲಮ್ ಅನ್ನು ರಿಸಾಲ್ವ್ ಮಾಡ್ಕೊಡ್ತಾರೆ. ಅದೇ ರೀತಿ ಸರ್, ಇವಾಗ ಜನರಲಿ ಒಂದು ಯೋಚನೆ ಇರುತ್ತೆ, ಇಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತಾ ಅಥವಾ ಈ ಒಂದು ಇನ್ಸ್ಟಾಲೇಷನ್ ಜಾಸ್ತಿ ಇರುತ್ತಾ ಅಂತ. ಸೊ ನಿಮ್ಮ ಹತ್ರ ಈ ಒಂದು ಪ್ರಶ್ನೆ ಕೇಳೋದಾದ್ರೆ, ನನ್ನ ಲೆಕ್ಕದಲ್ಲಿ ಒಮ್ಮೆ ಫಸ್ಟ್ ಆಫ್ ಆಲ್ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಹಣದ ಕೊರತೆ ಆಗ್ಬಹುದು. ಆದ್ರೆ ಉಳಿದ ನೋಡೋದಾದ್ರೆ ಆಕ್ಚುಲಿ ಇನ್ನು ಕಾಲಕ್ರಮೇಣ ಪವರ್ ಸಪ್ಲೈಗೆ ಇನ್ನು ಅಗ್ರಿಕಲ್ಚರ್ಗೂ ಕೂಡ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇರ್ಬೋದು. ಬಟ್ ಇದನ್ನ ನೋಡೋದಾದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಬಟ್ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಇಲ್ಲ. ಒಂದಾಗಿ ಇನ್ನೊಂದು ಏನಂದ್ರೆ ಯಾವಾಗ ನೋಡಿದ್ರು ಸಿಡಿಲು ಬರುವಾಗ ಅಥವಾ ಏನಾದ್ರೂ ಇರುವಾಗ ಎಲೆಕ್ಟ್ರಿಕಲ್ಲಿ ಯಾವಾಗ ನೋಡಿದ್ರು ಪಂಪ್ ಇದು ಫಾಲ್ಟ್ ಮತ್ತೊಂದು ಲೈನ್ ಫಾಲ್ಟ್ ಇದಿರುತ್ತೆ. ಇದರಲ್ಲಿ ಯಾವುದೇ ರೀತಿಯ ಇಷ್ಟ ತನಕ ನಮ್ಗೆ ನನ್ನ ಲೆಕ್ಕದಲ್ಲಿ ಇಷ್ಟ ತನಕ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಬಂದಿಲ್ಲ. ಪಂಪ್ ಅರ್ಥಿಂಗ್ ಆಗಿ ಏನಾದ್ರು ಇದಾಗೋದು ಅದು ಕೂಡ ಯಾವುದೇ ಫಾಲ್ಟ್ ಇಲ್ಲ. ಓಕೆ. ಸೊ ಅದೇ ರೀತಿ ಇವಾಗ ಅವರು ನಿಮಗೆ ಸೆಟಪ್ ಮಾಡೋಕೆ ಅಥವಾ ಇನ್ಸ್ಟಾಲ್ ಮಾಡೋಕೆ ಎಷ್ಟು ಸಮಯ ತಗೊಂಡ್ರು ಅಂತ ಹೇಳಿದ್ರೆ, ಇವಾಗ ನೀವು ಇದು ಆರ್ಡರ್ ಕೊಟ್ರಿ, ಓಕೆ ನಮ್ಗೊಂದು ಸೋಲಾರ್ ಪಂಪ್ ಬೇಕು ಅಂತ, ಸೊ ಎಷ್ಟು ದಿನದಲ್ಲಿ ತಯಾರಾಗುತ್ತೆ ಸರ್? ನಾವು ಆರ್ಡರ್ ಕೊಟ್ಟು ಒಂದು 10 days ಅಲ್ಲಿ ನಮಗೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಕೊಟ್ಟಿದ್ದಾರೆ. ಓಕೆ. ಅದು ಮಾಡಿ ಇನ್ಸ್ಟಾಲ್ ಮಾಡಿ 1-2 ದಿವಸದಲ್ಲಿ ಇನ್ಸ್ಟಾಲ್ ಮಾಡಿ ಬಿಟ್ಟಿದ್ದಾರೆ ನಮಗೆಲ್ಲ. ಓಕೆ, ಸೂಪರ್. ಸೊ ಇವಾಗ ನಾವು ಈ ಒಂದು ಸೋಲಾರ್ ಪಂಪ್ಸ್ ಆಗಿರ್ಲಿ ಅಥವಾ ಪ್ಯಾನಲ್ ಕೂಡ ಕಾಣಿಸ್ತಾ ಇದೆ, ಸೊ ಅದು ಹೇಗೆ ಕನ್ವರ್ಟ್ ಆಗುತ್ತೆ ಮತ್ತೆ ಏನೆಲ್ಲ ಅರ್ಥಿಂಗ್ ಕೂಡ ಇದೆ, ಅಂಡ್ ಥಂಡರ್ ಬರಬಾರ್ದು, ಸಿಡಿಲ್ ಬರಬಾರ್ದು ಅಂತ ಹೇಳಿ, ಸಿಡಿಲ್ ಬಂದರೂ ಕೂಡ ಏನಾದರೂ ತೊಂದರೆ ಆಗಬಾರ್ದು ಅಂತ ಹೇಳೋ ನಿಟ್ಟಲ್ಲಿ ಒಂದು ಪೋಲನ್ನ ಕೂಡ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಬನ್ನಿ ಸರ್. ಒಂದ್ಸರ್ತಿ ನಾವು ಒಂದು ಟೂರ್ ಅನ್ನ ಮಾಡೋಣ, ಹೇಗೆ ಏನೆಲ್ಲ ಸೆಟ್ ಮಾಡಿದ್ದಾರೆ, ಏನೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ಸರ್, ಇವಾಗ ಅವರು ಇನ್ಸ್ಟಾಲ್ ಮಾಡಿದಾಗ ನಮಗೆ ಸೋಲಾರ್ ಪ್ಯಾನೆಲ್ಸ್ ಕಾಣ್ತಾ ಇದೆ. ಸೊ ನಾವು ಹತ್ರದಿಂದ ಹೋಗಿ ನೋಡೋಣ. ಸೊ ಇವಾಗ ಸೋಲಾರ್ ಪ್ಯಾನೆಲ್ಸ್ ಅನ್ನ ಅವರು ಇನ್ಸ್ಟಾಲ್ ಮಾಡಿದಾಗ ಎಷ್ಟು ಸೋಲಾರ್ ಪ್ಯಾನೆಲ್ಸ್ ಅನ್ನ ಇನ್ಸ್ಟಾಲ್ ಮಾಡಿದ್ದಾರೆ? ಟೋಟಲ್ ಆಗಿ 10 ಪ್ಯಾನೆಲ್ಗಳು ಉಂಟು. ಮತ್ತೆ ಇದರಲ್ಲಿ 2 ಅರ್ಥಿಂಗ್ ಲೈನ್ ಅನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಲೈಟ್ನಿಂಗ್ ಅರೆಸ್ಟರ್ ಕೊಟ್ಟಿದ್ದಾರೆ. ಇದರಿಂದಾಗಿ ಒಂದು ಬೆನಿಫಿಟ್ ಅಂದ್ರೆ ಯಾವುದೇ ರೀತಿಯ ಸಿಡಿಲುಗಳು ಬಂದಾಗ ಯಾವುದೇ ರೀತಿಯ ಪ್ರಾಬ್ಲಮ್ಗಳು ಆಗುದಿಲ್ಲ. ಮತ್ತೊಂದು ಇನ್ನೊಂದು ಇದರಲ್ಲಿ ಪ್ಯಾನಲ್ಗಳು ಸೆಟಪ್ ಕೊಟ್ಟಿದ್ದಾರೆ. ಪ್ಯಾನಲ್ ಇದು ಅಂದ್ರೆ ಪವರ್ ಸಪ್ಲೈ ಇದು ಅದೊಂದು ಇಷ್ಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲ ಯೂಸ್ ಮಾಡಬಹುದು. ಓಕೆ. ಸೊ ಇದರಲ್ಲಿ ಇವಾಗ ಕನ್ವರ್ಟರ್ ಅಂತ ಇದೆ, ಸೂರ್ಯನ ಕಿರಣ ಬಿದ್ದ ತಕ್ಷಣ ಅಲ್ಲಿ ಅದು ಕನ್ವರ್ಟ್ ಆಗುತ್ತೆ. ಸೊ ಹೇಗೆ ಇವಾಗ ಪವರ್ ಇರುತ್ತೆ ಅದೇ ರೀತಿ ಇದು ಸೋಲಾರ್ ಎನರ್ಜಿಯಿಂದ ಅದು ಪಂಪ್ ಅನ್ನ ಚಾಲು ಮಾಡಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಈ ಒಂದು ಎನರ್ಜಿಯನ್ನ ತಕೊಂಡು ಸೋಲಾರ್ ಪಂಪ್ಸ್ಗಳು ಸ್ಟಾರ್ಟ್ ಆಗುತ್ತೆ, ರನ್ ಆಗುತ್ತೆ. ಸೊ ಅದೇ ರೀತಿ ಸರ್, ನಿಮಗೆ GPS ಕೂಡ ಇದೆ, ಮೋಟರನ್ನ ಆನ್ ಆಫ್ ಕೂಡ ಮಾಡಬಹುದು. ಸೊ ಅದ್ರ ವಿವರಗಳನ್ನ ತಿಳಿಸ್ಬೋದು. ಮೊಬೈಲ್ ಆ್ಯಪ್ ಮೂಲಕನೇ ನೀವು ಮೋಟರನ್ನ ಚಾಲು ಕೂಡ ಮಾಡ್ಬೋದು, ಅದನ್ನ ಆಫ್ ಕೂಡ ಮಾಡ್ಬೋದು, ಆನ್ ಕೂಡ ಮಾಡ್ಬೋದು, ಆಫ್ ಕೂಡ ಮಾಡ್ಬೋದು. ಜೊತೆಲಿ GPS ಅನ್ನ ಕೂಡ ಟ್ರ್ಯಾಕ್ ಮಾಡ್ಬೋದು. ಇಫ್ ಇನ್ ಕೇಸ್ ಯಾರಾದ್ರೂ ಕತ್ಕೊಂಡು ಹೋದ್ರು ಅಂತಾದ್ರೂ ಕೂಡ ನಿಮ್ಗೆ ಅದನ್ನ ಟ್ರ್ಯಾಕ್ ಮಾಡುವಂತಹದ್ದು ಒಂದು ಸುವಿಧಾ ಕೂಡ ಈ ಆ್ಯಪ್ ಅಲ್ಲಿ ಕೊಡುತ್ತೆ. ಸೊ ಅದ್ರ ಬಗ್ಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಾವು ಆಕ್ಚುಲಿ ಈಗ ನಾವು ನೋಡೋದಾದ್ರೆ ನಾನು ಯಾವುದೇ ರೀತಿಯ ಪಂಪ್ ಚಾಲು ಮಾಡ್ಲಿಕ್ಕೆ ಈ ಮೋಟರ್ ಹತ್ರ ಬರುದೇ ಇಲ್ಲ. ಏನಿದ್ದು ಕೂಡ ನಾನು ಮೊಬೈಲಲ್ಲೇ ಎಲ್ಲ ಆನ್ ಮಾಡೋದು ಅಷ್ಟೇ. ಯಾವುದೇ ಕೆಲಸ ಇಲ್ಲ. ಆನ್ ಮಾಡ್ಬೇಕಾದ್ರೂ ಮೊಬೈಲ್, ಆಫ್ ಮಾಡ್ಬೇಕಾದ್ರೂ ಮೊಬೈಲ್. ಯಾವುದೇ ರೀತಿಯ ಪಂಪಿನ ಹತ್ರ ಹೋಗ್ಬೇಕು, ಮೋಟರ್ ಚಾಲು ಮಾಡಬೇಕು ಅಥವಾ ಮೈನ್ ಸ್ವಿಚ್ ಆನ್ ಮಾಡಬೇಕು, ಅದು ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಆಗಿ ನಾವು ಬಂದ್ ಮಾಡ್ಲಿಲ್ಲ ಅಂದ್ರೂ ನೀರು ಎಷ್ಟು ತನಕ ಇರುತ್ತೆ ಅಷ್ಟು ತನಕ ಲೆವೆಲ್ ಅಲ್ಲಿ ಪಂಪ್ ಚಾಲು ಆಗುತ್ತೆ, ಮತ್ತೆ ಆಟೋಮೆಟಿಕ್ ಬಂದ್ ಆಗುತ್ತೆ. ಪುನಃ ನೀರು ತುಂಬಿದಾಗ ಅಷ್ಟೇ ಲೆವೆಲ್ ಇಂದ ಪುನಃ ಆಟೋಮೆಟಿಕ್, ಅದು ಕೂಡ ಸೂರ್ಯನ ಬೆಳಕಿದ್ರೆ ಮಾತ್ರ.
ಓಕೆ, ಸೂಪರ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಸೊ ಈ ಒಂದು ಸೋಲಾರ್ ಪಂಪನ್ನ ಅವ್ರು ಫಿಕ್ಸ್ ಮಾಡಿದಾಗ ಸೋಲಾರ್ ಪ್ಯಾನಲ್ಸ್ ಕೂಡ ಬರುತ್ತೆ, ಜೊತೆಯಲ್ಲಿ ಕನ್ವರ್ಟರ್ ಅಂತ ಹೇಳುವಂಥದ್ದು. ಅದರಿಂದ ಏನು ಈ ಒಂದು ಎನರ್ಜಿ ಕನ್ವರ್ಟ್ ಆಗುತ್ತೆ, ಪಂಪ್ ಆನ್ ಆಗುತ್ತೆ, ಅದು ವರ್ಕ್ ಆಗುತ್ತೆ. ಆ್ಯಂಡ್ ನೀವು ನೋಡ್ಕೊಳ್ಬೋದು, ಅಲ್ಲಿ ನಿಮಗೆ ಸಿಡಿಲ್ ಬಂತು ಅಂತ ಹೇಳಿದ್ರು ಕೂಡ ಏನು ನಮ್ಮ ಪಂಪಿಗೆ ತೊಂದರೆ ಆಗಲ್ಲ. ಸೊ ಕೆಲವು ಕಡೆಯಲ್ಲಿ ಏನಾಗುತ್ತೆ, ನಮ್ಮ ಫಾರ್ಮರ್ಸಿಗೆ ತುಂಬಾ ಪ್ರಾಬ್ಲಮ್ ಆಗುವಂಥದ್ದು ಸಿಡಿಲಿಂದಾಗಿ ಪಂಪ್ ಪ್ರಾಬ್ಲಮ್ ಬರುವಂಥದ್ದು, ಪಂಪ್ ಹಾಳಾಗುವಂಥದ್ದು. ಸೊ ಇದೆಲ್ಲ ಏನು ಪ್ರಾಬ್ಲಮ್ ಬರಲ್ಲ, ಬಿಕಾಸ್ ಅಲ್ಲಿ ಅವರೊಂದು ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಸಿಡಿಲ್ ಬಂದರೆ ಅದೆಲ್ಲನೂ ಕೂಡ ಪ್ರಾಬ್ಲಮ್ ಬರೋದಾಗೆ. ಆ್ಯಂಡ್ ಅದೇ ರೀತಿ ನಿಮಗೆ ಅರ್ಥಿಂಗ್ ಕೂಡ ಮಾಡಿರ್ತಾರೆ. ಸೊ ಇವನ್ನೆಲ್ಲವನ್ನು ಕೂಡ ಸೆಟಪ್ ಮಾಡಿಕೊಂಡು ನಿಮಗೆ ನಿಮ್ಮ ಫಾರ್ಮನ್ನು ಇನ್ನಷ್ಟು ಏನು ಕ್ರಾಪ್ಸ್ಗಳು, ಬೆಳೆಗಳು ಇನ್ನಷ್ಟು ಕೂಡ ಒಂದು ಬೆಳೀಲಿಕ್ಕೆ ಅಥವಾ ಅದು ಒಂದು ಗ್ರೋ ಆಗಲಿಕ್ಕೆ ಒಂದು ಸುಂದರವಾಗಿರುವಂತಹ ಒಂದು ಯಂತ್ರ ಅಂತಾನೆ ಹೇಳ್ಬೋದಲ್ಲ ಸರ್? ಅಪ್ಪಯ್ಯ, ಅಣ್ಣಯ್ಯ ಫೋನ್ ಮಾಡೋನೆ, ತಕ್ಕೋ. ವರ್ಷದಾಗೆ 4ನೇದಪ್ಪ ಕಣ್ಮಗ ಈ ಆಳ್ ಮೋಟ್ರ್ ಸುಟ್ಟೋಯ್ತಾ ಇರೋದು. ಅಪ್ಪ, ಮೆಕ್ವಿನ್ ಸೋಲಾರ್ ಪಂಪ್ ಆರ್ಡರ್ ಮಾಡಿದ್ದೀನಿ, ನಿನ್ ಸಮಸ್ಯೆ ತೀರ್ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತ, ರೈತನ ಬೆನ್ನೆಲುಬು ಮೆಕ್ವಿನ್ ಸೋಲಾರ್ ಪಂಪ್ ಸೆಟ್ಗಳು. ಎಸ್ ಜನರೇ, ಇತ್ತೆ ನಮ್ಮ ಉಡುಪಿ ಕುಡ್ಲಡ್ ಈ ಒಂಜಿ ಯಂತ್ರ ಫಸ್ಟ್ ಟೈಮ್ ಯಾನ್ ತೂಪಿನ ಮಟ್ಟಡ್ ಈರ್ನ ಒಂಜಿ ನಮ್ಮ ಫಾರ್ಮಡ್ ತೂವೊಂದುಲ್ಲ ಅಂಚೋಪ್ನಾಗ ಇರೆಗ್ ಏರಿತೆ ಹೊಸ ಫಾರ್ಮರ್ಸ್ ನಕಲಾವಡ್ ಇಜಿಡ ಉಂದೇನೊಂಜಿ ಸ್ಟಾರ್ಟ್ ಮಲ್ಪೋಡು ಉಂದೇನೊಂಜಿ ಇನ್ಸ್ಟಾಲ್ ಮಲ್ಪೋಡು ಪಂತಿನಕ್ಲೆಗ್ ದಾದ ಮೆಸೇಜ್ ಕೊರೋಡು ಬಂದುಲ್ಲಾರ. ಎನ್ನ ಪ್ರಕಾರ ಒಂದು ಮಾತೆರೆಗ್ಲು ಯೂಸ್ ಆಪಿನ ಒಂಜಿ ವಿಷಯ ಬಣ್ಣಗ ಕರೆಂಟ್ದ ವಿಷಯ ಬರ್ನಾಗ ನಮಕ್ ಒಂದು ಮಸ್ತ್ ಬೆನಿಫಿಟ್ ಉಂಡು. ಅಂಚದು ಇನ್ನೇನು ಮಸ್ತ್ ಜನ ಯೂಸ್ ಮಲ್ಪಲೆ ಎನ್ನ ಪ್ರಕಾರ ಅಭಿಪ್ರಾಯ ಅನ್ನಲ್ಲ. ಒಂಜಿ ಒಕ್ಕೊಂಜಿ ದಾದೆ ಬಣ್ಣಾಗ ಈಗಲಿಗೆ ಕರೆಂಟ್ದ ಪ್ರಾಬ್ಲಮ್ಮು ಯಾಪಲ ಬರ್ಪಿನ ನನ್ನ ಆಲ್ಮೋಸ್ಟ್ ಡಿಸೆಂಬರ್ ಶುರು ಆಪುಂಡೆ ಐತೆ ಕರೆಂಟ್ದ ಪ್ರಾಬ್ಲಮ್ಮು. ಆ ಮಟ್ಟಿಗೆ ತೂವರೆ ಬಣ್ಣಾಗ ನಂಗೆ ಕರೆಂಟ್ ದಾಂತಿನ ಹೊಟ್ಟಿಗೆ ಒಂದೇ ಯೂಸ್ ಆಪಿನೆ ಅಂಚ ಅದು ಮಾತೆಲ್ಲ ಒಂದೇನು ಯೂಸ್ ಮಾಡ್ಕೊಡೋದು ನನ್ನ ಅಭಿಪ್ರಾಯ. ಅಂಚೆ ಏನೇ ಬೋರ್ಡ್ ಎಂಕಲ್ ಬಗ್ಗೆ ಸಜೆಷನ್ ಕೇಂದ್ರ ಎಂಕಲ್ ಪನ್ಪ. ಥ್ಯಾಂಕ್ ಯು ಸುಜನರೇ, ಈ ಒಂಜಿ ಕಾರ್ಯಕ್ರಮಡ್ ಎಂಕಲ್ನೊಟ್ಟಿಗೆ ಇತ್ತಾರೆ ಎಂಕ್ಲೆಗ್ ಈ ಒಂಜಿ ಕಾರ್ಯಕ್ರಮಡ್ ಮಾಹಿತಿ ತೆರಿಪಾತ್ ಕೊರಿಯಾರ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಸುಜನ್ ಅವರು ಅವರ ಒಂದು ಎಕ್ಸ್ಪೀರಿಯನ್ಸನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಜೊತೆಯಲ್ಲಿ ಆ ಒಂದು ಪ್ರೊಸೆಸ್ ಹೆಂಗೆ ನಡೆಯುತ್ತೆ ಅಂತ ಹೇಳುವಂಥದ್ದನ್ನು ಕೂಡ ತೋರಿಸಿದ್ರು. ಆ್ಯಂಡ್ ನಾವು ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಶಿವಕುಮಾರ್ ಸರ್ ಇವರು ಕೂಡ ಮಾತಾಡಿರುವಂಥ ಮಾತುಗಳನ್ನು ಕೇಳಿದ್ವಿ, ಮ್ಯಾನುಫ್ಯಾಕ್ಚರ್ ಸ್ಟೆಪ್ಸ್ಗಳನ್ನು ನೋಡಿದ್ವಿ ಮ್ಯಾನುಫ್ಯಾಕ್ಚರ್ ಪ್ಲ್ಯಾಂಟಿಂದ. ಆ್ಯಂಡ್ ಅದೇ ರೀತಿ ಈ ಒಂದು ಏನು ಫಾರ್ಮರ್ ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸನ್ನು ಹೇಳುವಂಥ ಒಂದು ಸುಂದರವಾದಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ತೋರಿಸ್ಕೊಟ್ಟಿದ್ದೀವಿ. ಅದರಲ್ಲೂ ಕೂಡ ಮತ್ತೊಂದು ವಿಷಯಗಳನ್ನು ನಾನು ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಲೋ ಇಂಟೆನ್ಸಿಟಿ, ಕಡಿಮೆ
ಕಡಿಮೆ ಬಿಸಿಲಿದ್ರೂ ಕೂಡ ಈ ಒಂದು ಮೋಟರ್ ವರ್ಕ್ ಆಗುತ್ತೆ. ಜೊತೆಯಲ್ಲಿ ಇವಾಗ ಏನು 1 HP ಇಂದ 50 HP ವರೆಗೂ ಕೂಡ ನಿಮಗೆ ಮೋಟರ್ಸ್ ಬರುತ್ತೆ. ನಿಮಗೂ ಕೂಡ ಇನ್ಸ್ಟಾಲ್ ಮಾಡಿಸ್ಬೇಕು ಅಂತ ಇದ್ದಲ್ಲಿ ಅವರು ಬಂದು ಸರ್ವೆ ಮಾಡ್ತಾರೆ. ಈ ಟೀಮ್ ಅಂತಾನೆ ಇದೆ ಅವ್ರದ್ದು, ನಮ್ಮ ಮೆಕ್ವಿನ್ ಅವ್ರದ್ದು ಒಂದು ಟೀಮ್ ಇದೆ. ಅವ್ರು ಬಂದು ಸರ್ವೆ ಮಾಡ್ತಾರೆ. ನಿಮ್ಮ ಫಾರ್ಮಿಗೆ ಅನುಗುಣವಾಗುವಂತಹ ಮೋಟರನ್ನ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಇನ್ಸ್ಟಾಲ್ ಮಾಡ್ತಾರೆ. ವಿದಿನ್ 10 days ನಿಮಗೆ ನಿಮ್ಮ ಒಂದು ಸೆಟಪ್, ನಿಮ್ಮದೊಂದು ಇನ್ಸ್ಟಾಲೇಷನ್ ರೆಡಿ ಆಗಿರುತ್ತೆ. ಜೊತೆಯಲ್ಲಿ ಇವಾಗ ಸೂರ್ಯನ ಕಿರಣ ಡೈರೆಕ್ಷನ್ ಬೇರೆ ಕಡೆಯಲ್ಲಿದೆ ಅಂತ ಹೇಳಿದ್ರೆ ಟಿಲ್ಟ್ ಮಾಡುವಂತಹ ಒಂದು ಫೆಸಿಲಿಟಿ ಕೂಡ ಈ ಒಂದು ಸೋಲಾರ್ ಪ್ಯಾನಲ್ ಅಲ್ಲಿ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಸೊ ತಡ ಮಾಡಬೇಡಿ, ಯೋಚನೆ ಮಾಡಬೇಡಿ, ಆದಷ್ಟು ಬೇಗ ನೀವು ಕೂಡ ಈ ಒಂದು ಮೆಕ್ವಿನ್ ಸೋಲಾರ್ ಪಂಪ್ಸ್ ಅನ್ನ ಇನ್ಸ್ಟಾಲ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಅಪ್ಪಯ್ಯ, ಅಣ್ಣಯ್ಯ ಫೋನ್ ಮಾಡೋನೆ, ತಕ್ಕೋ. ವರ್ಷದಾಗೆ 4ನೇದಪ್ಪ ಕಣ್ಮಗ ಈ ಆಳ್ ಮೋಟ್ರ್ ಸುಟ್ಟೋಯ್ತಾ ಇರೋದು. ಅಪ್ಪ, ಮೆಕ್ವಿನ್ ಸೋಲಾರ್ ಪಂಪ್ ಆರ್ಡರ್ ಮಾಡಿದ್ದೀನಿ, ನಿನ್ ಸಮಸ್ಯೆ ತೀರ್ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ಮೆಕ್ವಿನ್ ಸೋಲಾರ್ ಪಂಪ್ ಸೆಟ್ಗಳು. ಅಪ್ಪಯ್ಯ, ಅಣ್ಣಯ್ಯ ಫೋನ್ ಮಾಡೋನೆ, ತಕ್ಕೋ. ವರ್ಷದಾಗೆ 4ನೇದಪ್ಪ ಕಣ್ಮಗ ಈ ಆಳ್ ಮೋಟ್ರ್ ಸುಟ್ಟೋಯ್ತಾ ಇರೋದು. ಅಪ್ಪ, ಮೆಕ್ವಿನ್ ಸೋಲಾರ್ ಪಂಪ್ ಆರ್ಡರ್ ಮಾಡಿದ್ದೀನಿ, ನಿನ್ ಸಮಸ್ಯೆ ತೀರ್ ಹೋಗುತ್ತೆ. ದೇಶದ ಬೆನ್ನೆಲುಬು ರೈತನ ಬೆನ್ನೆಲುಬು ಮೆಕ್ವಿನ್ ಸೋಲಾರ್ ಪಂಪ್ ಸೆಟ್ಗಳು.